ಮಂಗಳೂರು ನಗರದ ವಿವಿಧ ಭಾಗಗಳಲ್ಲಿ ಕಳೆದ 8.5 ವರ್ಷಗಳಿಂದ ಸ್ವಯಂ ಪ್ರೇರಿತವಾಗಿ ಟ್ರಾಫಿಕ್ ನಿಯಂತ್ರಣ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಬಜಾಲ್ ಪಕ್ಕಲಡ್ಕ ನಿವಾಸಿ ಅಬ್ದುಲ್ ರಹಮಾನ್ ಅವರು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಹಿಂದೆ ಲಾರಿ ಹಾಗೂ ಕಾರು ಚಾಲಕರಾಗಿದ್ದ ರಹಮಾನ್ ರಸ್ತೆಗಳಲ್ಲಿ ಉಂಟಾಗುವ ಸಂಚಾರ ದಟ್ಟಣೆಯಿಂದ ಜನರು ಅನುಭವಿಸುವ ತೊಂದರೆಗಳನ್ನು ಗಮನಿಸಿ ಟ್ರಾಫಿಕ್ ಕ್ಲಿಯರೆನ್ಸ್ ಕಾರ್ಯಕ್ಕೆ ಕೈಜೋಡಿಸುತ್ತಿದ್ದಾರೆ. ಯಾವುದೇ ಪ್ರತಿಫಲದ ನಿರೀಕ್ಷೆ ಇಲ್ಲದೆ ಜನರ ಸಮಯ ಉಳಿಸುವ ಉದ್ದೇಶದಿಂದ ಈ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿದ್ದೇನೆ ಎಂದು ಹೇಳುವ ಅವರು ನಗರದ ಹಲವೆಡೆ ಸಂಚಾರ ಸುಗಮಗೊಳಿಸುವ ಮೂಲಕ ವಾಹನ ಸವಾರರಿಗೆ ನೆರವಾಗುತ್ತಿದ್ದಾರೆ. ಸಾಮಾಜಿಕ ಸೇವೆಯ ಜೊತೆಗೆ ಬಾಡಿ ಬಿಲ್ಡಿಂಗ್ ಕ್ಷೇತ್ರದಲ್ಲಿಯೂ ಆಸಕ್ತಿ ಹೊಂದಿದ್ದು ಸಕ್ರಿಯರಾಗಿದ್ದಾರೆ. ನಿಸ್ವಾರ್ಥ ಸೇವೆ ಮತ್ತು ಸಮಾಜಮುಖಿ ಚಿಂತನೆಯ ಮೂಲಕ ಅಬ್ದುಲ್ ರಹಮಾನ್ ಅವರು ಅನೇಕರಿಗೆ ಮಾದರಿಯಾಗಿದ್ದಾರೆ. ಈ ಒಂದು ಜಾಗ ಅಂದ್ರೆ ತುಂಬಾ ಜನರು ಆಚೆ ಈಚೆ ಓಡಾಡುವಂತ ಜಾಗ, ಮತ್ತೆ ಜಾಸ್ತಿ ವೆಹಿಕಲ್ ಕೂಡ ಇದರಲ್ಲಿ ಮೂವ್ಮೆಂಟ್ ಇರುವ ದೃಷ್ಟಿಯಲ್ಲಿ ಸಾಯಂಕಾಲ ಹೊತ್ತು ಶಾಲೆ ಬಿಡುವ ಟೈಮಿಗೆ ಒಂದು ಇವತ್ತಿಗೆ 3:30 ಬಂದ್ರೆ ಟ್ರಾಫಿಕ್ ಕ್ಲಿಯರ್ ಆಗೋ ತನಕ ಇಲ್ಲಿ ನಿಂತು ನಂತರ ಇಲ್ಲಿದ್ದ ನಂತರ ಪಂಪೆಲ್ಲ ನಂತರ ಅಂತ ಹೇಳಿ ಆ ಕಡೆ ಹೋಗಿ ಟ್ರಾಫಿಕ್ ಕ್ಲಿಯರೆನ್ಸ್ಗೆ ನಾನು ಸ್ವ ಇಚ್ಛೆಯಿಂದ ಮಾಡುವಂತ ಈ ಕೆಲಸವನ್ನು ನಾನು ಸ್ವಂತ ಮನಸ್ಸಿನಲ್ಲಿ ನಾನು ಒಂದು ವಿಶ್ವಾಸ ತಗೊಂಡು ನಾನು ಇದು ಕೆಲಸವನ್ನು ಮಾಡ್ತಾ ಇದ್ದೆ. ಯಾಕೆಂತ ಹೇಳಿದ್ರೆ ಜನರಿಗೆ ಟೈಮ್ ಅಂತ ಹೇಳುದು ಒಂದು ಅಮೂಲ್ಯವಾದಂತ ಟೈಮ್ ಆಗಿರ್ತದೆ. ಯಾಕೆಂತ ಹೇಳಿದ್ರೆ ಇಲ್ಲಿ ಪ್ರತಿನಿತ್ಯ ಏರ್ಪೋರ್ಟ್ ಹೋಗುವವರು, ಶಾಲೆಯಿಂದ ಆಚೆಯಿಂದ ಈಚೆ ಕ್ರಾಸ್ ಮಾಡುವವರು, ದಿನನಿತ್ಯ ಕೆಲಸ ಬಿಟ್ಟು ಮನೆಗೆ ಹೋಗುವವರು, ತುಂಬಾ ಜನ ಆಚೆ ಈಚೆ ಓಡುವ ಒಂದು ಜಾಗ ಆದ ತಕ್ಷಣ ಅದರಲ್ಲಿ ನಾನು ಇಲ್ಲಿ ಈ ಸೇವೆಯನ್ನು ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂತ ಹೇಳಿದ್ರೆ ಜನರು ತುಂಬಾ ಇನ್ಸಿಡೆಂಟ್ ಆಗಿದೆ ಇಲ್ಲಿ, ತುಂಬಾ ಕ್ರಿಟಿಕಲ್ ಜಾಗ ಇದೊಂದು. ಆದ್ರೂ ಕೂಡ ಈ ಟೈಮಲ್ಲಿ ಜನರು ಓಡಾಡುವ ಟೈಮಿಗೆ ಒಂಥರ ವೆಹಿಕಲ್ ಕೂಡ ಜಾಸ್ತಿ ಹೆವಿ ಇರ್ತದೆ. ಮೊದಲಿನಾಗೆಲ್ಲ ಈಗ 4 ಪಟ್ಟು ವೆಹಿಕಲ್ ಕೂಡ ಜಾಸ್ತಿ ಆಗಿದೆ. ಅಂದ್ರೆ ನಂಗೆ ಜನರ ಒಂದು ಇದಿದೆ, ಎಲ್ಲರೂ ನನ್ನನ್ನು ಈ ಒಂದು ಕೆಲಸಕ್ಕೆ ಜನರು ನನಗೆ ಮೆಚ್ಚುಗೆಯನ್ನು ತುಂಬಾ ಇದು ಮಾಡ್ತಾ ಇದ್ದಾರೆ. ಅವರೆಲ್ಲರ ಪ್ರೀತಿ ವಿಶ್ವಾಸ ನಂಬಿಕೆಯನ್ನು ಗಳಿಸಿದ್ದೇನೆ. ಆದ್ರೂ ಇನ್ನಷ್ಟು ಜಾಸ್ತಿ ಜನರ ಸೇವೆ ಮಾಡ್ಬೇಕು ಅಂತೇಳಿ ನನಗೆ ಮೊದಲಿಂದ ಇನ್ನು ಮುಂದೆಯೂ ನಾನು ಇದನ್ನು ಮಾಡ್ತೇನೆ ಅಂತೇಳಿ ನಂಬಿಕೆ ನನಗೆ